ಉಜಿರೆಯ ಪೇಟೆಯಿಂದ ಸಿದ್ದವನದ ತನಕ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ನಿರ್ಮಿಸಿರುವಂತಹ ಒಂದು ವಿಶೇಷವಾದಂತಹ ವಿದ್ಯುತ್ ದೀಪ ಹೊಸ ಲುಕ್ಕನ್ನು ಕೊಟ್ಟಿತ್ತು ಉಜಿರೆಗೆ. ಆದರೆ ಅದು ಕಪ್ಪಾಗಿ ಈಗ ಒಂದು ಲುಕ್ಕೆಲ್ಲ ಮಾಯ ಆಗಿತ್ತು. ಎಲ್ಲವೂ ಕೂಡ ಒಂದು ಹಿಂದೆ ಕಾಣ್ತಾ ಇದ್ದಂಥ ಪಳ ಹೊಳಿತಾ ಇದ್ದಂಥ ಬಣ್ಣ ಇರಲಿಲ್ಲ, ಮಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣ ಮಾಯವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಶೌರ್ಯ ತಂಡದವರು ಇದೀಗ ಕ್ಲೀನಿಂಗ್ನಲ್ಲಿ ತೊಡಗಿಕೊಂಡಿದ್ದಾರೆ. ಬಹಳ ವಿಶೇಷವಾದಂಥ ಪ್ರಯತ್ನ ಅಂತ ಇದನ್ನು ಕರಿಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೀಗಾಗಲೇ ಒಂದು ಕಂಬದ ಅರ್ಧ ಕ್ಲೀನ್ ಮಾಡಿದ್ದಾರೆ. ಅದರ ಮೇಲ್ಭಾಗ ಎಷ್ಟು ಕಪ್ಪಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಕ್ಲೀನ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಪ್ಪಾಗಿತ್ತು ಇದೀಗ ಶೌರ್ಯ ತಂಡದವರು ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪಕ್ಕದ ಕಂಬದಲ್ಲಿ ಈಗಾಗಲೇ ಕ್ಲೀನಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು ಕಂಪ್ಲೀಟ್ ಮೇಲ್ಭಾಗದ ತನಕವೂ ಕೂಡ ಕ್ಲೀನಿಂಗ್ ಮಾಡುವಂಥ ಕೆಲಸ ಅವರು ಇದ್ದಾರೆ. ಅದರ ಜೊತೆಗೆ ಕ್ರೇನನ್ನು ಬಳಸಿ ಕ್ಲೀನ್ ಕೂಡ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗುವ ಇದೀಗ ಇಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅನ್ನುವಂಥ ತೋರಿಸ್ತಾ ಇದ್ವಿ. ಇದು ನಿಜಕ್ಕೂ ಲುಕ್ಕು ಇದೆ. ಲುಕ್ಕು ಕೊಡುವಂಥದ್ದು ಮಾತ್ರ ಅಲ್ಲ, ಆದರೆ ಆ ಲುಕ್ಕಿಗೆ ಸರಿಯಾದಂತಹ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ಆದರೆ ಇದು ಕ್ಲೀನಿಂಗ್ ಇಲ್ಲದೆ ಒಂಥರ ಕಂಪ್ಲೀಟ್ ಕಪ್ಪಾಗಿತ್ತು. ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಶೌರ್ಯದ ಒಬ್ಬರು ಕೆಲಸಗಾರರು ಕೂಡ ಇದ್ದಾರೆ. ಸರ್, ಎಷ್ಟು ಕಂಬ ಆಯಿತು? ಇವಾಗೊಂದು 10-15 ಕಂಬ ಆಯಿತು ಸರ್. ಇವಾಗಲೇ ಇ ಡಿ ಅವರು ಬಂದು ಮತ್ತು ಜೈವಂತ್ ಸರ್ ಬಂದು ಇದು ಮಾಡಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇವಾಗ ಒಂದು 180 ಕಂಬ ಇದೆ ಸರ್. ಆ ಕಂಬ ಇವತ್ತು ಕ್ಲೀನ್ ಮಾಡಬೇಕು. ಚಾಲನೆ ಕೊಟ್ಟು ಹೋಗಿದ್ದಾರೆ. ಜೈವಂತ್ ಸರ್ ಇದ್ದಾರೆ, ಇ ಡಿ ಸರ್ ಇದ್ದಾರೆ. ನಾವು ಕುಕ್ಕಾವು ಮುಂಡಾಜೆ ಘಟಕದವರು ಒಂದು 6-7 ಮಂದಿ ಇದ್ದೇವೆ. ಎಲ್ಲ ಶೌರ್ಯದೊಂದು 10-30 ಮಂದಿ ನಾವು ಇವಾಗ ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ನೋಡಿ ಇವರಿಗೆ ನೀರಿನ ಸಪ್ಲೈ ಕೂಡ ನೋಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಬನ್ನಿ, ಅಲ್ಲಿ ಹೋಗುವ ಆದಿ ಅಲ್ಲಿ. ಯಾಕೆಂತಂದರೆ ಈಗ ಕ್ರೇ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಹೋಗುವ. ನೋಡಿ, 2 ಕ್ರೇನನ್ನು ಬಳಸಿಕೊಂಡು, ಅಂದರೆ ಒಂದು ಕ್ರೇನ್ ಇಲ್ಲಿ ಕೆಲಸ ಮಾಡ್ತಿದ್ರೆ, ಇನ್ನೊಂದು ಕ್ರೇನ್ ಮತ್ತೊಂದು ಭಾಗದಲ್ಲಿ ಕೆಲಸ ಮಾಡ್ತಾಯಿದೆ. 2 ಕ್ರೇನನ್ನು ಬಳಸಿಕೊಂಡು ಇಲ್ಲಿ ಈ ಕೆಲಸ ಕಾರ್ಯವನ್ನು ಮಾಡಲಾಗ್ತದೆ. ನಿಜಕ್ಕೂ ಇದೊಂದು ಮೆಚ್ಚುವಂಥ ಕೆಲಸ. ಯಾಕೆಂತಂದರೆ ನಿರ್ವಹಣೆ ಮಾಡಬೇಕಾಗಿತ್ತು. ಅದರ ನಿರ್ವಹಣೆ ಅಂದರೆ ಇಲ್ಲಿಯ ಮಳೆಗೂ ಕೂಡ ಅದು ಕಪ್ಪಾಗಿ ಹೋಗಿತ್ತು. ಈಗ ಅದನ್ನು ಕ್ಲೀನ್ ಮಾಡಿ ಮತ್ತೆ ಆ ಉಜಿರೆಯ ಒಂದು ವಿದ್ಯುತ್ ದೀಪದಿಂದ ಉಂಟಾಗಿರುವಂಥ ಅಂದವನ್ನು ಹೆಚ್ಚಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಒಂದು ಕೆಲಸ ಸ್ಪ್ರೇಯರನ್ನು ಹಿಡ್ಕೊಂಡು ಅಲ್ಲಿ ನೋಡಿ ಯಾವ ರೀತಿಯ ಕ್ಲೀನ್ ಆಗ್ತಾಯಿದೆ ಅನ್ನೋಂಥ ನೀವು ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾದಂಥ ಕೆಲಸ ಆಗ್ತಾಯಿದೆ. ಆ ಕೆಲಸ ಕಾರ್ಯ ಹೇಗಾಗ್ತಾ ಇದೆ ಅನ್ನೋಂಥ ನೋಡ್ತಾ ಇದ್ರಿ. ಕಂಪ್ಲೀಟಾಗಿ ಮೇಲ್ಭಾಗದಲ್ಲಿಯೂ ಕೂಡ ಕೆಲಸ ಕಾರ್ಯಗಳಾಗ್ತಾ ಇದೆ. ನೋಡಿ, ನಿರಂತರವಾದಂಥ ಕ್ಲೀನಿಂಗ್ ಕಾರ್ಯದಲ್ಲಿ ಒಂದಷ್ಟು ಕ್ಲೀನ್ ಆಗಿರುವಂಥ ಕಂಬಗಳು ಮತ್ತು ಹಳೆ ಲುಕ್ಕಿಗೆ ಮರಳಿರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇನ್ನೊಂದು ಕಂಬ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಮೇಲಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿ ಇದೀಗ ತಾವು ನೋಡ್ತಾ ಇದ್ದೀರಿ. ಕ್ಲೀನ್ ಆದ ಕಂಬಗಳ ಜೊತೆಗೆ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಬೇಕು. ಇದೀಗ ಮೇಲಕ್ಕೆ ಕ್ರೇನ್ನ ಮೂಲಕ 2 ಕ್ರೇನನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಈ ಒಂದು ಕೆಲಸ ಕಾರ್ಯ ಆಗ್ತಾ ಇರುವಂಥದ್ದು ನೋಡಿ. 2 ಕ್ರೇನನ್ನು ಬಳಕೆ ಮಾಡಿಕೊಂಡು ಈ ಕೆಲಸ ಕಾರ್ಯ ಆಗ್ತಾ ಇರುವಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ಒಂದು ಶೌರ್ಯ ತಂಡದ ಈ ಕೆಲಸ ಕಾರ್ಯಗಳಿಗೆ ನಿಜಕ್ಕೂ ಮೆಚ್ಚುಗೆ ಬೇಕೇ ಬೇಕು. ಯಾಕಂತಂದರೆ ಒಂದು ಇಡೀ ಲುಕ್ಕು ಹೆಚ್ಚಿಸಿದಂತಹ ಈ ಒಂದು ದೀಪಗಳು ಕಪ್ಪಾಗಿ ಈಗ ಲುಕ್ಕನ್ನು ಹಾಳು ಮಾಡುವ ಮಟ್ಟಕ್ಕೆ ಹೋಗಿತ್ತು. ಇದೀಗ ಆ ಎಲ್ಲ ಮತ್ತೆ ಲುಕ್ಕನ್ನು ಮರುಕಳಿಸುವಂಥ ನಿಟ್ಟಿನಲ್ಲಿ ಶೌರ್ಯ ತಂಡದವರು ಒಂದು ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಶಬಾಷ್ಗಿರಿಯನ್ನು ಕೊಡಲೇಬೇಕಾಗಿದೆ.
SKDRDPಯ ಪ್ರಾದೇಶಿಕ ನಿರ್ದೇಶಕರಾಗಿರುವಂಥ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಶೌರ್ಯ ತಂಡದ ಒಂದು ವಿನೂತನ ಕಾರ್ಯಕ್ರಮ ಸರ್. ಹಳೆಯ ಲುಕ್ಕನ್ನು ಮರುಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಒಂದು ಕಪ್ಪಾಗಿರುವಂಥ ಕಂಬವನ್ನು ಕ್ಲೀನ್ ಮಾಡುವಂಥ ಯೋಜನೆ. ಈ ಯೋಜನೆ ಹೇಗೆ ಇಂಥದ್ದೊಂದು ಯೋಚನೆ ಬಂತು ಸರ್? ಈಗ ಎಷ್ಟು ಜನ ಇದ್ದಾರೆ ಅಂತ? ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಮಾನ್ಯ ಅನಿಲ್ ಕುಮಾರ್ SS ರವರು ಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ರಾಜ್ಯದಲ್ಲಿ ಎಲ್ಲ ಶೌರ್ಯ ತಂಡದವರು ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೆಲಸಗಳನ್ನು ಮಾಡ್ತೇವೆ. ಕೆಲವರು ರಕ್ತದಾನ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ, ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾರೆ, ನದಿ ಹೊಳೆಗಳನ್ನು ಸ್ವಚ್ಛ ಮಾಡುವ ಕೆಲಸ ಮಾಡ್ತಾರೆ. ಹೀಗೆ ವಿವಿಧ ರೀತಿಯ ಕೆಲಸಗಳನ್ನು ಹಮ್ಮಿಕೊಂಡು ನಾವು ಪೂಜ್ಯರ ಹುಟ್ಟುಹಬ್ಬವನ್ನು ಅಂದರೆ 25ನೇ ತಾರೀಕಿನಂದು ಪೂಜ್ಯರಿಗೆ 78 ವರ್ಷ ಆಗುತ್ತೆ. ಈ ಒಂದು ಹುಟ್ಟುಹಬ್ಬವನ್ನು ನಾವು ಈ ರೀತಿಯಲ್ಲಿ ಆಚರಿಸಬೇಕು. ಯಾಕಂದರೆ ನಮ್ಮ ದೇಶ ಕಂಡ, ನಾಡು ಕಂಡ, ನಮ್ಮ ರಾಜ್ಯ ಕಂಡ ಅದ್ಭುತ ವ್ಯಕ್ತಿ ಪೂಜ್ಯರು. ಸಮಾಜಮುಖಿಯಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ, ಮಧ್ಯವರ್ಜನ ಶಿಬಿರಗಳ ಮೂಲಕ, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸಮಾಜದ ತಳಮಟ್ಟದ ವ್ಯಕ್ತಿಗೂ ಒಂದು ಉನ್ನತ ಸ್ಥಾನದಲ್ಲಿ ಬದುಕುವ ಹಕ್ಕನ್ನು ನೀಡಿದವರು ಪರಮ ಪೂಜ್ಯ ಕಾವಂದರು. ಅದಕ್ಕಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದೇ ನಮಗೊಂದು ಸಂಭ್ರಮ. ಈ ರೀತಿ ನಾವು ಇಲ್ಲಿ ಉಜಿರೆಯಲ್ಲಿ ಕಂಬಗಳನ್ನು, ವಿದ್ಯುತ್ ಕಂಬಗಳನ್ನು ಹಾಕಿದ್ರು. ಅದು ಬಿಳಿ ಬಿಳಿಯಾಗಿ ಹಾಕುವಾಗ ಭಾಳ ಸ್ವಚ್ಛವಾಗಿತ್ತು. ಪೂಜ್ಯರ ವಸ್ತ್ರದಷ್ಟೇ ಸ್ವಚ್ಛ ಇತ್ತು. ಆದರೆ ಇವಾಗ ಅದು ಮಳೆಯ ಕಾರಣಕ್ಕಾಗಿ ಎಲ್ಲ ಕಪ್ಪಾಗಿದೆ. ಇದನ್ನು ಶುಚಿಗೊಳಿಸಬೇಕು ಅಂತೇಳಿ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಸೂಚಿಸಿ ಇದನ್ನು ಹುಟ್ಟುಹಬ್ಬದ ಪ್ರಯುಕ್ತನೇ ನಾವು ಮಾಡೋಣ ಅಂತೇಳಿ ಪ್ರೇರಣೆ ಆಯಿತು. ಇವತ್ತು 5 ತಂಡ ಮಾಡಿ KPTCL, ಪಂಚಾಯತ್ ಮತ್ತು ಸ್ಥಳೀಯ ಜನರ ಸಹಕಾರವು ನಮಗೆ ಸಿಕ್ಕಿದೆ. ಅದರ ಒಟ್ಟಿಗೆ ನಾವು ಕ್ರೇನನ್ನು ಕೊಟ್ಟಿದ್ದಾರೆ. ಹೀಗೆ ನಮ್ಮ ಯುವಕರು ಒಂದು 20ರಿಂದ 30 ಮಂದಿ ಶೌರ್ಯ ತಂಡದವರು ಈ ಕೆಲಸವನ್ನು ತುರ್ತು ಸ್ಪಂದನ ಘಟಕದವರು ಮಾಡ್ತಾ ಇದ್ದಾರೆ. ಇದರ ನಿರ್ವಹಣೆಯನ್ನು ಶೌರ್ಯ ಯೋಜನಾಧಿಕಾರಿ ಜೈವಂತ್ ಪಟಗಾರ್ ಮತ್ತು ಕಿಶೋರ್ ಕುಮಾರ್ ನೋಡ್ತಾ ಇದ್ದಾರೆ ಮತ್ತು ಮಾಧವ ಗೌಡರು ಇದರ ನಿರ್ವಹಣೆಯನ್ನು ನೋಡ್ತಾ ಇದ್ದಾರೆ. ಏನೇ ಆಗಲಿ ನಮ್ಮ ಶೌರ್ಯ ತಂಡ ಇವತ್ತು ದೇಶಕ್ಕೆ ರಾಜ್ಯಕ್ಕೆ ಒಂದು ಕೊಡುಗೆಯಾಗಿ ಇವತ್ತು ಪರಿಣಮಿಸಿದೆ. ವಿಪತ್ತು ನಿರ್ವಹಣೆಯಲ್ಲಿ, ಸಾಮಾಜಿಕ ಸೇವೆಯಲ್ಲಿ ಮತ್ತು ಸಮಾಜಪರ ಕೆಲಸ ಮಾಡುವಲ್ಲಿ ಇವತ್ತು ತುದಿಕಾಲಲ್ಲಿ ನಿಂತು ಇವರು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕ್ಷೇತ್ರ ಧರ್ಮಸ್ಥಳ, ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶೌರ್ಯ ತಂಡದವರ ಆಸಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಹೇಗಾಗ್ತಾ ಉಂಟು ಕೆಲಸ? ಚೆನ್ನಾಗಿ ನಡೀತಾ ಉಂಟು ಸರ್. ಧರ್ಮಸ್ಥಳದ ಪೂಜ್ಯ ಕಾವಂದರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಶೌರ್ಯ ಘಟಕಗಳ ವತಿಯಿಂದ ಒಂದೊಂದು ವಿಶೇಷ ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡಲಿಕ್ಕಿದೆ. ನಾಳೆ ರಾಜ್ಯಾದ್ಯಂತ ಸ್ಟಾರ್ಟ್ ಆಗ್ತದೆ. ನಮ್ಮದು ಬೆಳ್ತಂಗಡಿಯ ಘಟಕ ಒಂದು ಮಾದರಿ ಘಟಕ ಆದ ಕಾರಣ ಇವತ್ತು ಮೊದಲಿಗೆ ಉಜಿರೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಉಜಿರೆ ದ್ವಾರದಿಂದ ಸಿದ್ದವನ ತನಕ ಇರುವಂತಹ ಬೀದಿ ದೀಪಗಳನ್ನು, ಕಂಬಗಳನ್ನು ಸ್ವಚ್ಛ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಗಮನಿಸಿರ್ಬೋದು, ಈ ಹಿಂದೆ ಇದ್ದ ಕಂಬಗಳ ಬಣ್ಣ ಮತ್ತು ಈಗ ಕ್ಲೀನ್ ಆದ ನಂತರ ಎಷ್ಟು ಬಿಳಿಯಾಗಿ ಫಲ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿ ನಮ್ಮ ಕಾರ್ಯಕರ್ತರು, ಶೌರ್ಯ ತುರ್ತು ಸ್ಪಂದನ ಘಟಕದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಕ್ರೇನ್ನ ಬಳಕೆ ಮಾಡಿಕೊಂಡು, ಅದೇ ರೀತಿ 4-5 ಸ್ಪ್ರೇಯರ್ ಪಂಪ್ಗಳನ್ನು ಉಪಯೋಗ ಮಾಡಿಕೊಂಡು ಸೋಪ್ ಆಯಿಲನ್ನು ಹಾಕಿ ನೀರನ್ನು ಸ್ಪ್ರೇ ಮಾಡಿ ಆ ಕಂಬಗಳು ಮೊದಲು ಹಾಕಿದ ಟೈಮಲ್ಲಿ 2 ವರ್ಷ ಮೊದಲು ಯಾವ ರೀತಿಯಲ್ಲಿ ಬಿಳಿಯಾಗಿತ್ತು, ಅಚ್ಚ ಬಿಳಿಯಾಗಿ ಅದೇ ರೀತಿಯಲ್ಲಿ ಅದರ ಮೊದಲಿನ ರೂಪಕ್ಕೆ ಈಗ ತರ್ತಾ ಇದ್ದಾರೆ ನಮ್ಮ ಶೌರ್ಯ ಕಾರ್ಯಕರ್ತರು. ಸುಲೈಮಾನ್ ಬೆಳಾಲು ತುರ್ತು ಸ್ಪಂದನ ಘಟಕದ ಸಂಯೋಜಕ ಆಗಿದ್ದಾರೆ ಸರ್. ಹೇಗಾಗ್ತಾ ಉಂಟು, ಹೇಗಾಯಿತು ಈ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ? ನಂಗೆ ಮಸ್ತ್ ಖುಷಿ ಆಪನು ಸರ್. ದಾಯಬಣ್ಣ ನಮ್ಮ ಪ್ರತಿನಿತ್ಯ ಜಾಲಾಡಿಪ್ಪುವ ಪೂತದ ಇಕ್ಲಿಗೆ ನೀರು ಮೈಪ್ಪುವ ದಾಯಬಣ್ಣ ಇಡದಲ್ಲಿ ಬಂಜಿ ದಿಂಜುಜಿ ಅನ್ನ ಪೊರ್ಲು ತೋಜಿನ ಮನಸ್ಸು ಕೊಂಚ ಸಂತೋಷ ಆಪುಂಡು, ನೆಮ್ಮದಿ ಆರೋಗ್ಯ ಖಂಡಿತವಾದ ಹೆಚ್ಚಾಪುಂಡು. ಅಂಜನೆ ಇದು ಇಡೀ ಬೆಳ್ತಂಗಡಿ ತಾಲೂಕು ಕೊಂಚ ಹೆಮ್ಮೆದ ಒಂದೊಂದು ಬೀದಿ ದೀಪ ಐಕಾತ್ರ ಇಡೀ ತಾಲೂಕು ಬೊಲ್ಪು ಕೊರ್ಪುಂಡು. ನಾವು ಪೋಪುನ ಪೊರ್ಲುಡೆ ಬೊಲ್ಪು ಕುಸಿಟ್ಟು ಪೋಪಂದೆಟ್ಟೆ ತೂನಾಗ ಬಾರಿ ಪೊರ್ಲು ಖುಷಿ ಆಪುಂಡು. ಅಪ್ಪಾಗ ಅವೇ ಒಂಜಿ ಕ್ಲೀನ್ ಇಜ್ಜನ ಎಂಚ ಅಂತ ತೋಜುಂಡು. ಐಕ ಐನೊಂಜಿ ಕ್ಲೀನ್ ಮನ್ಪು ಕಾಣ್ತದೆ. ಒಂಜಿ ಪೂಜ್ಯರ್ನ ಒಂಜಿ ಹುಟ್ಟುಹಬ್ಬದ ಪ್ರಯುಕ್ತ ಒಂಜಿ ವಿಶೇಷ ಕಾರ್ಯಕ್ರಮ ಮಲ್ಪರೆ ಅಂಕ್ಲೆ ಭಾರಿ ಖುಷಿ ಆಗುದು ಸರ್. ನಮ್ಮ ಸ್ವಂತ ಸುರಕ್ಷತೆಯೊಂದಿಗೆ ಸಮಾಜದ ಒಂದು ಸೇವೆ ಎನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಇವತ್ತು ಈ ಮಾಡ್ತಾ ಇರುವ ಕೆಲಸ ನಮ್ಮ ಮನಸ್ಸಿಗೆ ಆತ್ಮತೃಪ್ತಿ ತಂದಿದೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಪೂಜ್ಯರು. ಅವರ ಒಂದು ಪ್ರೇರಣೆಯಿಂದಾಗಿ ನಮ್ಮ ಈ ಶೌರ್ಯದ ತುರ್ತು ಸ್ಪಂದನ ಘಟಕದಿಂದ ಈ ಸೇವೆ ಇವತ್ತು ಬೆಳಗಿಂದ ನಡೀತಾ ಇದೆ. ಇಂಥ ಅದೆಷ್ಟೋ ಕೆಲಸ ಕಾರ್ಯಗಳು ಇದಕ್ಕೆ ಹಿಂದೆಯೂ ನಡೀತಾ ಇದ್ದಾವೆ, ಇನ್ನು ಮುಂದೆಯೂ ನಡಿಬೇಕು ಅಂತ ಹೇಳುವಂಥ ಒಂದು ನನ್ನ ಆಶಯ. ಇದು ನನ್ನ ಒಂದು ಅತೀವ ತೃಪ್ತಿ ತಂದ ಒಂದು ಕ್ಷಣ ಆಗಿದೆ. ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಮೇಲ್ಭಾಗಕ್ಕೆ ಹೋಗ್ತಾ ಇದೆ ಟ್ರೈನ್ ಅನ್ನುವಂಥದ್ದು. ಹೀಗೆ ಕ್ರೇನ್ ಮೇಲ್ಭಾಗಕ್ಕೆ ಹೋಗಿ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾದಂಥ ಒಂದು ಪ್ರಯತ್ನ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ವಿದ್ಯುತ್ ಕಂಬವನ್ನು ಕ್ಲೀನ್ ಮಾಡುವಂತಹ ಕಾರ್ಯ, ಆ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂತಹ ಕಾರ್ಯಕರ್ತರ ಜೊತೆಗೆ
ವಿಪತ್ತು ನಿರ್ವಹಣಾ ತಂಡ ಜೊತೆಗೆ ನಾವು ಕೂಡ ಮೇಲ್ಭಾಗಕ್ಕೆ ಬಂದಿದ್ದೇವೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಆ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಕ್ರೇನ್ನಲ್ಲಿ ಈ ಒಂದು ಕ್ಲೀನಿಂಗ್ ಮಾಡುವಂಥ ಕೆಲಸದಲ್ಲಿ ತೊಡಗಿಕೊಂಡಿರುವಂಥದ್ದು. ಇದು ನೋಡಲಿಕ್ಕೆ ಈಸಿ, ಆದರೆ ಅನ್ನುವಂಥದ್ದು ಈಗ ಆಗ್ತಾ ಇದೆ. ಯಾಕೆಂತಂದರೆ ಸ್ವಲ್ಪ ನಡುಕ್ತದೆ, ಸ್ವಲ್ಪ ಕಷ್ಟ ಸಹ ಇದೆ. ನೋಡಿ ಮೇಲಕ್ಕೆ ಹೋಗ್ತಾ ಇದೆ. ಇಲ್ಲಿ ಕ್ಲೀನಿಂಗ್ ಮಾಡುವಂಥ ಕೆಲಸಕ್ಕೆ ತೊಡಗಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಕ್ಲೀನಿಂಗ್ ಕಾರ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇದರ ಮೇಲ್ಭಾಗಕ್ಕೆ ಬಂದಿವೆ. ನೋಡಿ ಈ ವಿದ್ಯುತ್ ಕಂಬ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀವಿ. ನೋಡಿ ಇಲ್ಲಿ ನೀರು ಹಾಕಿ ನೀರನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಸ್ಪ್ರೇ ಮಾಡಿಕೊಂಡು ಆ ನೀರು ಹಿಡಿದಾಯ್ತು ಸರ್. ಸೋಪ್ ಆಯಿಲ್ ನೀರಿಗೆ ಸೋಪ್ ಆಯಿಲ್ ಹಾಕಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಸ್ಪ್ರೇ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸಂಪೂರ್ಣವಾಗಿ ಅದರಲ್ಲಿ ಅದನ್ನು ಕ್ಲೀನ್ ಮಾಡಿಕೊಂಡು ತದಬಳಿಕ ಮತ್ತೆ ಸೋಪ್ ಆಯಿಲ್ನಲ್ಲಿ ಅದನ್ನು ಮತ್ತೆ ಒಮ್ಮೆ ಕ್ಲೀನ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ 2 ವಾಹನಗಳಲ್ಲಿ, ಅಂದರೆ ಒಂದು ಕ್ರೇನ್ ಮತ್ತೊಂದು ವಾಹನದಲ್ಲಿ ನೀರಿನ ವ್ಯವಸ್ಥೆ, ಜೊತೆಗೆ ಇಡೀ ತಂಡ ಒಂದು ಸಾಥನ್ನು ಕೊಡ್ತಾ ಒಂದು ಮಹಿಳೆಯರ ತಂಡ ಎಲ್ಲ ಕಡೆಗೆ ಹೋಗಿ ನೀರು ಕೊಟ್ಟು ಅವರಿಗೆ ಬಾಯಾರಿಕೆಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಈ ಒಂದು ತಂಡದ ಜೊತೆಗೆ ನಾವು ಕೂಡ ಇವತ್ತು ಅವರ ಜೊತೆಗಿದ್ದೇವೆ ಅನ್ನುವಂಥದ್ದು ಖುಷಿ. ಶೌರ್ಯ ತಂಡ ಬಹಳ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿಕೊಂಡು ಈ ಒಂದು ಕೈಂಕರ್ಯವನ್ನು ಮಾಡ್ತಾ ಇರುವಂಥದ್ದು. ಇದು ನಿಜಕ್ಕೂ ಸೇವಾ ಕೈಂಕರ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಅದ್ಭುತವಾದಂಥ ಸೇವಾ ಕೈಂಕರ್ಯದಲ್ಲಿ ಈ ಶೌರ್ಯ ತಂಡ ಈಗ ಕೊಂಡಿದೆ. ನೋಡಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ವಿಶೇಷವಾದಂಥ ಪ್ರಯತ್ನವನ್ನು ಪಡ್ಕೊಂಡು ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಬಹಳ ಈ ಒಂದು ಕಪ್ಪಾಗಿದ್ದಂಥ ಕಂಬ ಈಗ ಬಿಳಿಯಾಗಿ ಕಂಗೊಳಿಸ್ತಾ ಇತ್ತು. ಮುಂಚೆ ಬಹಳ ದೊಡ್ಡ ಪ್ರಚಾರವನ್ನು ಕೂಡ ಪಡ್ಕೊಂಡಿತ್ತು. ಇಡೀ ಉಜಿರೆಯ ಲುಕ್ ಚೇಂಜ್ ಆಗಿದೆ ಅಂತ. ಮತ್ತೆ ಲುಕ್ಕು ಮಾಸಿತ್ತು, ಈಗ ಲುಕ್ಕನ್ನು ಮತ್ತೆ ಫಳ ಅಂತ ಕೆಲಸವನ್ನು ಶೌರ್ಯ ತಂಡದಿಂದ ಆಗಿದೆ. ಇಡೀ ಶೌರ್ಯ ತಂಡದ ಕಾರ್ಯಕರ್ತರನ್ನು ಮಾತನಾಡಿಸಿದ್ದೇವೆ, ಜೊತೆಗೆ ಪ್ರಮುಖರನ್ನು ಮಾತನಾಡಿಸಿದ್ದೇವೆ. ಈ ವಿಶೇಷವಾದಂತಹ ಕಾರ್ಯಕ್ಕೆ ಶೌರ್ಯ ತಂಡಕ್ಕೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.